ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತುಂಟಲ್ಲ ಎಲ್ಲಿಗೆ ಬಂದಿದ್ದೇವೆ ಗೊತ್ತಾ? ಕಾರಾಪುಲ ಅಡ್ವೆಂಚರ್ ಪಾರ್ಕಿಗೆ ಬಂದಿದ್ದೇವೆ. ಇಲ್ಲಿ ತುಂಬಾ ಅಡ್ವೆಂಚರಸ್ ಉಂಟಂತೆ, ಜಿಪ್ ಲೈನ್ ಮತ್ತೆ ಟ್ರಾಫಿನ್ ಮತ್ತೆ ಇನ್ನು ಎಂತೆಂತ ಉಂಟು. ಸೊ ಫ್ರೆಂಡ್ಸ್, ಒಳಗಡೆ ಏನೇನಿದೆ ಅಂತ ವಿಡಿಯೋ ನೋಡ್ತಾ ಇರಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ಬರುವಾಗ ನನ್ನ ಚಪ್ಪಲ್ ಕಿತ್ತೋಯ್ತು. ಇವಾಗ ರೋಡ್ ಸೈಡ್ ಅಲ್ಲಿ ಎಲ್ಲರೂ ಚಪ್ಪಲ್ ಸಿಗ್ತದ ನೋಡ್ಬೇಕು. ಬಾ, ನೀನೇ ಚಪ್ಪಲ್ ಸೆಲೆಕ್ಷನ್ ಮಾಡ್ಲಿಕ್ಕೆ. ಆಯ್ತು, ನಿಮಗೊಂದು ಒಳ್ಳೆ ಚಪ್ಪಲ್ ಸೆಲೆಕ್ಷನ್ ಮಾಡಿ ಕೊಡ್ತೇನೆ. ನಿಮ್ಮ ಬಜೆಟ್ ಎಷ್ಟಂತ ಹೇಳಿ, ಅಷ್ಟು ಬಜೆಟ್ ನೋಡುವ. ಅಲ್ಲಿ ಹೋಗಿ ಚಪ್ಪಲ್ ಒಳ್ಳೆ ಚಾಯ್ಸಸ್ ಇದ್ರೆ ತಕೊಳ್ಳೋದು. ಈಗ ಚಪ್ಪಲ್ ಫ್ರೆಂಡ್ಸ್, ಇಲ್ಲೊಂದು ಕಾರಲ್ಲಿ ಚಪ್ಪಲ್ ಮಾಡಿಕೊಂಡು ಎಂತ ಹೇಳುದು, ಕಾರಲ್ಲಿ ಚಪ್ಪಲ್ ಮಾಡ್ತಾ ಇದ್ದಾರೆ. ಇದ್ರದ್ದು ಜನ ಇಲ್ಲ. ಜನ ಎಲ್ಲಿ ಹೋಗಿದ್ದಾರೆ ಮಾರೆ? ಇದು ಚಂದ ಉಂಟಲ್ಲ ಶೂ, ಇದು ನಿಮಗೆ ಆಗ್ತದೆ. ಸೊ ಫೈನಲಿ ಚಪ್ಪಲ್ ಸಿಕ್ಕಿತು. ನಾವೀಗ ಕಾರಾಪುಲ ಡ್ಯಾಮ್ ಅಡ್ವೆಂಚರ್ ಪಾರ್ಕ್ಗೆ ಬಂದಿದ್ದೇವೆ. ನಾವು ಫಸ್ಟ್ ಆಗಿ ಜಿಪ್ ಲೈನ್ ಅಲ್ಲಿ ಹೋಗ್ತಿದ್ದೇವೆ ಪಾರ್ಕ್ ಒಳಗೆ. ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ. ಭಯ ಕೂಡ ಆಗ್ತಿತ್ತು ಜಿಪ್ ಲೈನ್ ಅಲ್ಲಿ. ಸೊ ಫಸ್ಟ್ ಗೆ ನಾವು ಜಿಪ್ ಲೈನ್ ಟ್ರೈ ಮಾಡುವ. ಇದು ನಾನು ಜಿಪ್ ಲೈನ್ ಅಲ್ಲಿ ಹೋಗೋದು ಫಸ್ಟ್, ಹೆದರಿಕೆ ಕೂಡ ಆಗ್ತದೆ. ನಾನು ಕೂಡ ತೋರಿಸ್ತೇನೆ. ಈಗ ನಮಗೆ 40 kg 40 meter down it should not be there. ನೀನು ಅದಕ್ಕೆ ಬಂತು ಜೀನ್ಸ್ ಅವು ಹಾಕೊಂಡು ಆಗ್ತದೆ. ನಾವೀಗ ಜಿಪ್ ಲೈನಿಗೆಲ್ಲ ರೆಡಿ ಆಗಿದ್ದೇವೆ. ಏನೇನೋ ಕಟ್ಟಿದ್ದಾರೆ, ತುಂಬ ತೆಗಿ ಭಯ ಆಗ್ತಿತ್ತು. ಕೆಳಗೆ ಹೆಲ್ಮೆಟ್ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಜಿಪ್ ಲೈನ್ ಅಲ್ಲಿ ಹೋಗ್ತಾ ಇರೋದು. ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ. ತುಂಬಾ ಹೊಟ್ಟೆಲೆಲ್ಲ ಎಂತೆಂತ ಆಗ್ತಾ ಉಂಟು. ಸೊ ಫ್ರೆಂಡ್ಸ್, ಇದು ಕೇರಳದ್ದು ಲಾಂಗೆಸ್ಟ್ ಜಿಪ್ ಲೈನ್ ಅಂತೆ. ಸೊ ಇದನ್ನು ಟ್ರೈ ಮಾಡಲೇಬೇಕು. 2 kilometers ಎಲ್ಲ ಉಂಟಂತೆ. ಈಗ ನಾವು ಉಂಟಲ್ಲ ಜೀಪಲ್ಲಿ ಹೋಗ್ತಿದ್ದೇವೆ ಜಿಪ್ ಲೈನ್ ತನಕ. ನಮಗೋಸ್ಕರ ಸ್ಪೆಷಲ್ ಗಾಡಿ ಉಂಟು. ತುಂಬಾ ಭಯ ಆಗ್ತುಂಟು ಹೊಟ್ಟೆಲಿಲ್ಲ. ಇವಾಗ 2 kilometer ಜೀಪಲ್ಲಿ ಹೋಗ್ಲಿಕ್ಕುಂಟು. ಒಂದು ಕಡೆಯಿಂದ ಟೆನ್ಷನ್ ಆಗ್ತಾ ಉಂಟು, ಒಂದು ಕಡೆಯಿಂದ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಉಂಟು. ಸೊ 2 kilometerನ ಜಿಪ್ ಲೈನ್, ಅದು ಕೂಡ ಕೇರಳದ ಲಾಂಗೆಸ್ಟ್ ಜಿಪ್ ಲೈನ್ ಅಂತೆ.
ಬಂದುಂಟಲ್ಲ ನನ್ನ ಹಾರ್ಟ್ ಬೀಟ್ ಇನ್ನು ಜಾಸ್ತಿನೇ ಆಗ್ತಾ ಉಂಟು. ಒಂದು ಸೈಡಲ್ಲಿ ಅದು ಇದು ಎಂತ ಕಾರಪುಳ ಡ್ಯಾಮ್. ಗಮ್ಮತ್ತಾಯ್ತು ಮಾತ್ರ. ಅಯ್ಯೋ ಸ್ಲೋ ಆಯ್ತು. ಅರೆ ಇಲ್ಲಿ ಸ್ಟಕ್ ಆಯ್ತು. ಇನ್ನು ಎಷ್ಟು ದೂರ ಇದೆ? ठीक है calm down. ತುಂಬಾ ಹೆದರಿಕೆ ಆಗಿತ್ತು. ಮತ್ತೆ ಅರ್ಧದಲ್ಲಿ ಬರುವಾಗ ಮತ್ತೆ ಸರಿ ಆಯ್ತು, ಧೈರ್ಯ ಬಂತು. ಅಂಡ್ ಇಲ್ಲಿ ಹತ್ರ ಬರುವಾಗ ಅಲ್ಲಿ ಸ್ಟಕ್ ಆಯ್ತು, ಅಂದ್ರೆ ವೇಟ್ ಕಮ್ಮಿ ಇದೆ. ನಾವು ಅಲ್ಲಿಗೆ ಹೋಗುವ, ಆಮೇಲೆ ಮಾತಾಡುವ. ಸೊ ಈಗ ನಾವು ಇದ್ರಲ್ಲಿ ಅದ್ರಲ್ಲಿ ನಾವು ಹೋಗೋದು ಬೇಡ ಅಕ್ಕ, ನಂಗೆ ತುಂಬಾ ನೀನ್ ಈಚೆ ಕುತ್ಕೊಳ್ಬೇಕಿತ್ತು, ವಿಡಿಯೋ ಕರೆಕ್ಟ್ ಆಗ್ತಿತ್ತು. ಇಲ್ಲದಿದ್ರೆ ವಾ, ನಂಗೆ ತುಂಬಾ 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 ಎಕ್ಸೈಟೆಡ್ ಆಗಿದ್ದೇವೆ. ಇದ್ರಲ್ಲಿ ಎಂತ ಹೆಸರು ಹೇಳಿದ್ರು ಗೊತ್ತಿಲ್ಲ, ಟೋಮ್ ಟವರ್ ಏನೋ ಹೇಳಿದ್ರಪ್ಪ ಇದ್ರ ಹೆಸರು. ಸ್ಟಾರ್ಟ್ ಆಯ್ತು, ಕೊಟ್ಟಿದಾರಲ್ಲ, ಹೇಗಿಟ್ಕೊಳ್ಳೋದು ಯಪ್ಪ ದೇವರೇ. ತುಂಬಾ ಭಯ ಆಗ್ತದೆ ಇದ್ರಲ್ಲಿ, ತುಂಬಾ ಮೇಲೋಯ್ತು. ಹೆದರಬೇಡಿ, ಏನಿಲ್ಲ ಇದರಲ್ಲಿ.
ಈಗ ಇದು ಸಿಂಪಲ್ ಆಗಿ ಹೋಯ್ತು, ಇನ್ನು ಭಯ ಏನು ಪ್ಲೀಸ್ ಆಯ್ತು. ಈಗ ಒಂದು ಸ್ಟೆಪ್ ಎಲ್ಲ ಉಂಟು, ಮಮ್ಮಿ ಸ್ಲೋ ಆಯ್ತು. ಸುಮ್ಮನೆ ಹೇಳಿದ್ದಲ್ಲ ಮಜಾಕ್ಕೋಸ್ಕರ ತಿಳ್ಕೊಳ್ಳೋದಪ್ಪ, ಅದಕ್ಕೆಲ್ಲ ನನಗೆ ಗೊತ್ತಿಲ್ಲ. ಸೂಪರ್ ಇತ್ತು. ಈಗ ಹೇಳ್ತಾನೆ ಹೀಗೆ ನೋಡು. ಥ್ಯಾಂಕ್ ಯು. ಅದೇ ನಮ್ಮದಾಯ್ತಲ್ಲ ಹೋಗ್ತಾ ಇದ್ದೇವೆ. छोड़ दी वहाँ पे। टिकट किसका? एक टोकन होगा है। कौन सा सर? एक टोकन जाइए। ये मुझे चालू मत पो। बड़ा। गाइस मैं बहुत एक्साइटेड हूँ। खुद मस्त पड़ गया पूरी एक्सपीरियंस। इधर मैं ಗೊತ್ತುಂಟಾ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಜಾಯಿಂಟ್ ಸ್ವಿಂಗ್ ಗೆ ಹೋಗ್ತಿದ್ದೇವೆ. ಸೊ ಬನ್ನಿ ಏನು ಮಜಾ ಬರ್ತದೆ ನೋಡೋಣ. ಇಷ್ಟೇ ತನಕಕ್ಕೆ ನಾನು ಹೆರ್ರೆ ಇಲ್ಲ. ನಾನೀಗ ಹೋಗ್ತಿದ್ದೇನೆ ಧೈರ್ಯದಲ್ಲಿ. ಅರೆ ನನ್ನ ಅಕ್ಕ ಒಬ್ರು ಹೆದರ್ಕೊಂಡು ಬರ್ತಾರಿಲ್ಲ ಈ ಶೀಂಗಲ್ಲಿ. ನೋವೇ ಚಾನ್ಸ್ ಇಲ್ಲ. ನೀವು 3 ಜನ ಫುಲ್ ಆದ್ರಲ್ಲ, ಅದಕ್ಕೆ ನೆಕ್ಸ್ಟ್ ಟ್ರಿಪ್ ಅಲ್ಲಿ ನಾನು ಬರ್ತೀನಿ. ಈಗಲೇ ಬರ್ತೀನಿ ಇದ್ದಾರಲ್ಲ. ಫ್ರೆಂಡ್ಸ್, ನಾವು ಜಾಯಿಂಟ್ ಸ್ವಿಂಗಿಗೆ ಹೋಗ್ಬೇಕಿತ್ತು, ಬಟ್ ಹೋಗ್ಲಿಲ್ಲ. ಅದನ್ನ ನೋಡಿ ಹೊಟ್ಟೆಲಿರೋದೆಲ್ಲ ಹೊರಗೆ ಬರ್ತದೆ ಅಂತ ಇತ್ತು. ಸೊ ಇವಾಗ ನೆಕ್ಸ್ಟ್ ಟ್ರೈ ಮಾಡ್ತೀವಿ. ಇದು ಇದಕ್ಕೆ ಹೆಸರು ಎಂತ? ಟ್ರೀಡಿ ಅಂತ ಹೋಗ್ತಿದ್ದೇವೆ. ಅಲ್ಲಿ ಒಂದು ಸ್ಪೆಕ್ಸ್ ತರ ಕೊಡ್ತಾರೆ, ಆಮೇಲೆ ಮುಂದೆ ಟಿವಿ ಇರ್ತದೆ. ನಮಗೆ ರಿಯಲ್ ಲೈಫ್ ಅಲ್ಲಿ ಹೋದಾಗೆ ಆಗ್ತದೆ. ಸೊ ಎಂತ ಅಂತ ನಾವು ಹೋಗಿ ಅಲ್ಲಿ ಕುತ್ಕೊಂಡು ಆಮೇಲೆ ಹೇಳ್ತೇವೆ. ಬನ್ನಿ. ಅಲ್ಲಿ ಟಿವಿಯಲ್ಲಿ ಕಾಣಿಸ್ತದೆ. ನಾವಲ್ಲಿ ಚೇರಲ್ಲಿ ಕುತ್ಕೊಂಡಾಗ ಅದು 360 ಡಿಗ್ರಿ ರೊಟೇಟ್ ಆಗ್ತದೆ.
ಎಕ್ಸೈಟೆಡ್ ಆಗಿದ್ದೇನೆ. ಸೊ ಹೋಗಿ ನೋಡಿ ಬನ್ನಿ. ಇದೊಂದು ಹೊಸ ರೀತಿಯ ಫಸ್ಟ್ ಟೈಮ್ ಅಲ್ಲಿ ಕೂತ್ಕೊಂಡದ್ದು. Tighten the helmet and pull down the headband. Adjust the headband so you feel comfortable. Make a choice by default. Please select any button. Pay by coin. Pay by swiping card or scanning code. Fasten seatbelt. ತುಂಬಾ ಮಜಾ ಇತ್ತು. 3D ಆಡಿ ಬಂದು ಅದರಲ್ಲಿ ಏನು ಮಾರ್ರೆ ರೋಲರ್ ಕೋಸ್ಟರ್ ರೈಡ್ ಎಲ್ಲ ಇತ್ತು. ನಂಗೆ ತುಂಬಾ ಮಜಾ ಇತ್ತು. ಇನ್ನೊಮ್ಮೆ ನೀವೇನಾದ್ರು ಇಲ್ಲಿ ವಯನಾಡಿಗೆ ಬಂದ್ರೆ ಈ ಪಾರ್ಕಿಗೆ ಅಂತೂ ವಿಸಿಟ್ ಆಗ್ಲೇಬೇಕು, ಅಷ್ಟು ಚೆನ್ನಾಗುಂಟು ಪಾರ್ಕ್. ಕಾರಪುಳ ಅಡ್ವೆಂಚರ್ ಪಾರ್ಕ್. ಸೊ ಇವತ್ತು ಕಾರಪುಳ ಡ್ಯಾಮ್ ಅಡ್ವೆಂಚರ್ ಪಾರ್ಕ್ ನಮ್ದು ಇಡೀ ದಿವಸವನ್ನು ಹ್ಯಾಪಿಯಾಗಿತ್ತು. ಸೊ ಈ ವಿಡಿಯೋನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ನಾವು ವಿಡಿಯೋ ಜೊತೆಗೆ ನಮ್ಮ ಡೇ ಅನ್ನು ಕೂಡ ಎಂಡ್ ಮಾಡ್ತಿದ್ದೇವೆ. ಸೊ ಬಾಯ್.